ಆತ್ಮೀಯ ವೀಕ್ಷಕ ಬಾಂಧವರೇ, ಪೊಸಕೊರಲ ವಿಶೇಷ ಮಾತುಕತೆ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಈ ಮಾತುಕತೆಯಲ್ಲಿ ಮಾಹಿತಿ ಕಾರ್ಯಕ್ರಮವನ್ನು ನಮಗೆ ನಿರಂತರವಾಗಿ ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಖ್ಯಾತ ದಂತ ವೈದ್ಯರಾಗಿ ಹೊಸಂಗಡಿಯಲ್ಲಿ ಸುರಕ್ಷಾ ದಂತ ವೈದ್ಯಾಲಯವನ್ನು ಹೊಂದಿಕೊಂಡು ದಂತ ಶಸ್ತ್ರಚಿಕಿತ್ಸಕರಾಗಿಯೂ ಪ್ರಸಿದ್ಧರು. ಹಾಗೆ ಒಳ್ಳೆಯ ಬರಹಗಾರರಾಗಿ, ವಾಗ್ಮಿಯಾಗಿ, ಲೇಖಕರಾಗಿಯೂ ಅವರು ಅಷ್ಟೇ ಪ್ರಸಿದ್ಧರು. ಜಿಲ್ಲಾ ಹೋಮ್ ಗಾರ್ಡ್ಸ್ನ ಸಮಾವೇಷ್ಟರಾಗಿಯೂ ಅವರು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಇದೀಗ ನಮಗೆ ಈ ಮಾಹಿತಿ ಕಾರ್ಯಕ್ರಮದಲ್ಲಿ ಮಕ್ಕಳ ಮುಂದಿನ ಭವಿಷ್ಯ ಅಂದರೆ ನಾವೆಲ್ಲ ನಮ್ಮ ಮಕ್ಕಳನ್ನು SSLC ಮತ್ತು PUCಯ ಪರೀಕ್ಷೆಗೆ ಸಜ್ಜುಗೊಳಿಸುವಾಗ ಅದು ಒಂದು ಹಂತ ಅಂತ ಭಾವಿಸ್ತೇವೆ. ಆ ಹಂತದ ನಂತರ ಏನು ಎನ್ನುವ ಬಗ್ಗೆ ಮಾಹಿತಿಯನ್ನು ಅವರು ನಮಗೆ ನೀಡಲಿಕ್ಕಿದ್ದಾರೆ. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್, ನಾವೆಲ್ಲ ಮಕ್ಕಳನ್ನು SSLC ಮತ್ತು PUC ಒಂದು ಹಂತ ಅಂತ ಭಾವಿಸಿಕೊಂಡು ಮಕ್ಕಳನ್ನು ಪರೀಕ್ಷೆಗೆ ತಯಾರು ಮಾಡುವವರು. ಪೋಷಕರು ಅಂತ ಹೇಳಿದರೆ ಹಾಗೆ ಅವ್ರದ್ದೆಲ್ಲ ಒಂದಂತ ಹೇಳಿದರೆ SSLC ಎಡ್ಡ ಮಾರ್ಕ್ ತೆಪ್ಪೋಡು ಅಂದರೆ ಒಳ್ಳೆಯ ಮಾರ್ಕ್ ತೆಗಿಬೇಕು, PUCಗೆ ಅದು ಪೂರಕವಾಗಬೇಕು, PUCಯಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅದು ಪೂರಕವಾಗುವ ಹಾಗೆ ಮಾರ್ಕ್ ತೆಗಿಬೇಕು. ಈ ರೀತಿಯಾಗಿ ತಯಾರು ಮಾಡುವವರು ಈ ಮಕ್ಕಳು SSLC PUCಯ ನಂತರ ಒಂದು ಹಂತ ಅಂತ ಹೇಳುವಾಗ ಹೆಚ್ಚಿನವರ ತಲೆಯಲ್ಲಿರುವುದು ನಮಗೆ ಡಾಕ್ಟರ್ ಆಗೋಡು, ಇಂಜಿನಿಯರ್ ಆಗೋಡು, ಅದು ಬಿಟ್ಟರೆ ಮತ್ತು ಏನಾದರೂ ಒಳ್ಳೆಯ ಅಂತಹದ್ದೇ ಕೆಲಸಗಳ ಇರುವಂತಹ ಒಂದು ಪರಿಶ್ರಮ ಇಲ್ಲದಂತಹ ಕೆಲಸಗಳ ಬಗ್ಗೆ ಅವರು ತಯಾರಾಗಬೇಕು ಹೇಳ್ಕೊಂಡು. ಇದು ಬಿಟ್ಟರೆ ಏನೂ ಇಲ್ವ ಮಕ್ಕಳಿಗೆ? ನೋಡಿ, ನಮ್ಮ ಈ ಎಜುಕೇಷನ್ ಸಿಸ್ಟಮೇ ಸರಿಯಾಗಿಲ್ಲ ಅಂತ ನಾನು ಒಂದು ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕೆಂದರೆ ಈ ವಿದ್ಯಾಭ್ಯಾಸ ಅನ್ನೋದು, ನಾವು ನೀಡುವ ಶಿಕ್ಷಣ ಅನ್ನೋದು ಶಾಲಾ ಶಿಕ್ಷಣಕ್ಕಿಂತ ಜಾಸ್ತಿ ನಾವು ಬದುಕಿನ ಶಿಕ್ಷಣಕ್ಕೆ ಹೆಚ್ಚು ಗಮನ ಕೊಡಬೇಕಾಗೋದು. ನಾವು ಈ ಶಾಲೆಯಲ್ಲಿ ಮಕ್ಕಳನ್ನು ಫ್ಯಾಕ್ಟ್ರಿ ಥರ ರ್ಯಾಂಕ್ ಸ್ಟೂಡೆಂಟ್ಗಳನ್ನು ನಾವು ಉತ್ಪಾದನೆ ಮಾಡುವಂಥದ್ದು. ಒಬ್ಬ ವ್ಯಕ್ತಿಯ, ಒಬ್ಬ ಮಗುವಿನ ಭವಿಷ್ಯ ಅವನು ತೆಗೆದುಕೊಳ್ಳುವ ಮಾರ್ಕಿನ ಮೇಲೆ ನಿರ್ಧರಿತ ಆಗೋದಲ್ಲ, ಅವನ ಸರ್ವಾಂಗೀಣ ಪ್ರತಿಭೆಯನ್ನು ಹೊರಹೊಮ್ಮಿಸುವಂಥ ಕೆಲಸ ಇವತ್ತು ನಮ್ಮ ಶಾಲೆಗಳಲ್ಲಿ ಆಗಬೇಕು. ಆದರೆ ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ, ಹೆಚ್ಚಿನ ಶಾಲೆಗಳಲ್ಲಿ ಎಲ್ಲ ಕಡೆ ನಾವು ನೋಡ್ತೇವೆ, ಪೇಪರ್ಗಳಲ್ಲಿ ಬರ್ತದೆ, ನಮ್ಮಲ್ಲಿ 99% ಬರ್ತದೆ, ನಮ್ಮಲ್ಲಿ 98%. ನಮ್ಮದು ಪರೀಕ್ಷೆ ಅಲ್ಲ, ಅದು ಯುದ್ಧ ಅಂತೇಳಿ ನಮ್ಮ ಮಕ್ಕಳ ತಲೆಗೆ ತುಂಬುತ್ತಾ ಇದ್ದೇವೆ. ಪರೀಕ್ಷೆ ಅಂದರೆ ಅದೊಂದು ಯುದ್ಧ. ಇಂಡಿಯಾ ಪಾಕಿಸ್ತಾನ ವಾರಿಗಿಂತಲೂ ಜಾಸ್ತಿ ದೊಡ್ಡದು ನಮಗೆ ಯಾವುದು? ಇವತ್ತು ನಮ್ಮ ಮನೆಯಲ್ಲಿ ನನ್ನ ಮಗ ಇವತ್ತು SSLC ತಗೊಳ್ತಾ ಇದ್ದರೆ ತಂದೆ ತಾಯಂದ್ರಿಗೆ ಅದೊಂದು ಯುದ್ಧದ ವಾತಾವರಣ. ಮನೆಯಲ್ಲಿ ಎಲ್ಲ ಕರ್ಫ್ಯೂ ಹಾಕಿದಾಗೆ ಇರ್ತದೆ. TV ನೋಡೋಂಗಿಲ್ಲ, ಪೇಪರ್ ಓದೋಂಗಿಲ್ಲ, ಏನೂ ಮಾಡೋಂಗಿಲ್ಲ, ಶಬ್ದ ಮಾಡೋಂಗಿಲ್ಲ, ಎಲ್ಲರೂ ಮಕ್ಕಳ ಸುತ್ತನೇ ಗಿರಿಕೆ ಹೊಡಿತಾ ಇರುವಂಥದ್ದು. ಈ ರೀತಿಯ ಒಂದು ಯುದ್ಧದ ವಾತಾವರಣವನ್ನು ನಾವು ಪ್ರತಿಯೊಂದು ಮನೆಯಲ್ಲಿಯೂ ಶಾಲೆಗೆ ಹೋಗುವ ಮಕ್ಕಳು, ಅದು SSLC ಮತ್ತು PUC ತಾವು ಹೇಳಿದ್ರಿ ಆ ಹಂತದಲ್ಲಿ ನಡೀತಾ ಇದೆ. ಇದರ ಅವಶ್ಯಕತೆ ಇದೆಯಾ? ಖಂಡಿತವಾಗಿಯೂ ಇಲ್ಲ. ನಾವೆಲ್ಲ ಕಲಿಯುವಾಗ, ನಾವು ಚಿಕ್ಕವದಿರುವಾಗ ಹೆಚ್ಚಿನ ಆಪ್ಷನ್ಗಳು ನಮಗಿರಲಿಲ್ಲ, ನಮ್ಮನ್ನು ಬೇಕಾದಾಗಿ ಬಿಟ್ಟಿದ್ರು. ನಾವೆಲ್ಲ ಸರ್ಕಾರಿ ಶಾಲೆಗಳು 1990s 80ಸ್ನಲ್ಲೆಲ್ಲ, ನಿಮ್ಮದು 1950s 60ಸ್ನಲ್ಲಿ ನೀವು ಪ್ರಾಥಮಿಕ ಶಿಕ್ಷಣ ಹೋದಾಗ ಇಡೀ ಊರಿಗೆ ಇದ್ದದ್ದು ಒಂದು ಶಾಲೆ, ಸರ್ಕಾರಿ ಶಾಲೆ. ಶಾಲೆಯ ಆಯ್ಕೆಯ ಪ್ರಕ್ರಿಯೆನೇ ಇಲ್ಲ, ಒಂದೇ ಶಾಲೆ, ಎಲ್ಲರೂ ಅಲ್ಲಿಗೆ ಹೋಗುವಂಥದ್ದು. ಒಂದೇ ಶಾಲೆ, ಒಂದೇ ಮಾಸ್ಟ್ರು, ಏಕೋಪಾಧ್ಯಾಯ ಶಾಲೆ, ಎಲ್ಲವನ್ನೂ ಅವರೇ ಹೇಳ್ಕೊಳ್ತಾ ಇದ್ದರು. ಎಲ್ಲ ಸಬ್ಜೆಕ್ಟಿಗೂ ಒಬ್ಬರೇ ಮಾಸ್ಟ್ರುಗಳು. ಆದರೆ ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನು ಅವರು ಅಲ್ಲಿ ಮಾಡ್ತಾಯಿದ್ರು. ಈಗ ಆಗ್ತಾಯಿಲ್ಲ ಅಂತ ನಾನು ಹೇಳೋದಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಆಮೇಲೆ ಕ್ರಮೇಣ ಸರ್ಕಾರಿ ಶಾಲೆಗಳು ಹೋಗಿ ಖಾಸಗಿ ಶಾಲೆಗಳು ಬಂತು, ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಹೋಗಿ ಇಂಗ್ಲೀಷ್ ಮೀಡಿಯಮ್ ಶಾಲೆಗಳು ಬಂತು. ನಾವೀಗ ರ್ಯಾಂಕ್ ಸ್ಟೂಡೆಂಟ್ಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಅದರಿಂದ ಸಮಾಜಕ್ಕೆ ಏನಾದರೂ ಪ್ರಯೋಜನ ಆಗ್ತಾ ಇದೆಯಾ? ಅದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತದೆ. ನಮಗೆಲ್ಲ, ನಾನು ಚಿಕ್ಕವರಾಗಿರುವಾಗ ನಿಮ್ಮ ಕಾಲದಲ್ಲಿ ಬಹುಶಃ ಸರ್ಕಾರಿ ಉದ್ಯೋಗ ಸಿಕ್ಕಿದರೆ ಅದು ಬಹಳ ದೊಡ್ಡ ವಿಶೇಷ ಅಂತೇಳಿ, ಗೌರ್ಮೆಂಟ್ ಜಾಬ್ ತಿಕ್ಕೊಂಡಾಗ ಅಂತೇಳಿ, ಅಂದರೆ ಅದು ಬಹುದೊಡ್ಡ ಸಾಧನೆ ಅಂತೇಳಿ. ಅವನು ಸರ್ಕಾರಿ ಬ್ಯಾಂಕಿನಲ್ಲಿ ಒಂದು ಕ್ಲರ್ಕ್ ಆದ ಅಥವಾ ಸರ್ಕಾರಿ ನೌಕರ ಗುಮಾಸ್ತ ಆದ ಅಂದರೆ ಅದು ಬಹುದೊಡ್ಡ ಸಾಧನೆ ಅಂತೇಳಿ. ಆ ನಂತರದ ದಿನಗಳಲ್ಲಿ ನಾವೆಲ್ಲ ಚಿಕ್ಕದಿರುವಾಗ ನಮ್ಮ ತಲೆಯಲ್ಲಿ ಒಂದೇ, ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು ಅಂತೇಳಿ. ನಮಗೆ ಅದಕ್ಕಿಂತ ಮುಂದೆ ಆಲೋಚನೆ ಮಾಡಲಿಕ್ಕೆ ಒಂದು ಆಸ್ಪದನೇ ಇಲ್ಲ. ನಮ್ಮ ತಲೆಯಲ್ಲಿ ಅದೇನೆ, ನೀನು ಚೆನ್ನಾಗಿ ಓದು ಮಗ, ನೀನು ಡಾಕ್ಟರ್ ಆಗಬೇಕು, ನೀನು ಚೆನ್ನಾಗಿ ಓದು, ನೀನು ಇಂಜಿನಿಯರ್ ಆಗಬೇಕು, ಒಳ್ಳೆ ಮಾರ್ಕ್ ತಗೊಳ್ಬೇಕು ಅಂತೇಳಿ ಆ ಹಂತಕ್ಕೆ ಬಂದು ನಿಲ್ತು. ಈಗ ಡಾಕ್ಟರ್, ಇಂಜಿನಿಯರು ಎಲ್ಲರೂ ಆಗ್ತಾರೆ. ಈಗ ಪ್ರತಿಯೊಬ್ಬರಿಗೂ ಮಾರ್ಕಿನ ಮಾನದಂಡದಲ್ಲಿ ಅಳೆಯುವಂಥ ಒಂದು ಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ. ಪ್ರತಿ ಮನೆಯಲ್ಲಿ ಮೊದಲಿನೆಲ್ಲ 8-10 ಮಕ್ಕಳಿದ್ದದ್ದು, ಈಗ ಇರುವುದು 1-2.
ಗಂಡಿರಲಿ ಹೆಣ್ಣಿರಲಿ ಒಂದೇ ಮಗು ಇರಲಿ ಅಂತ ಲೆವೆಲಿಗೆ ನಾವು ಬಂದಿದ್ದೇವೆ. ಮೊದಲು ಎರಡು ನಾವಿಬ್ಬರು ನಮಗಿಬ್ಬರು ಹೋಗಿ ಈಗ ಗಂಡಿರಲಿ ಹೆಣ್ಣಿರಲಿ ಒಂದೇ ಮಗು ಒಂದು ಸಾಕು ಅಂತೇಳಿ. ಸೊ ಸರ್ವಸ್ವವನ್ನು ಮಕ್ಕಳಿಗೆ ದಾರೆ ಎರೆದು ತಂದೆ ತಾಯಂದಿರು ಯಾವ ಹಂತಕ್ಕೆ ಹೋಗ್ತಾರೆ, ಅವನು ತಾವು ಏನು ಸಾಧಿಸಲಿಕ್ಕೆ ಆಗಲಿಲ್ಲ ಅದನ್ನು ಮಕ್ಕಳ ಮೇಲೆ ಮುಖಾಂತರ ಸಾಧಿಸಲಿಕ್ಕೆ ಹೋಗ್ತಾರೆ. ಹಾಗಿರುವಾಗ ಈ SSLC ಮತ್ತು PUC ಅವರು ಅದನ್ನು ಒಂದು ಯುದ್ಧದ ರೀತಿಯಲ್ಲಿ ತಗೊಳ್ತಾರೆ. ಹಾಗೆ ಆಗಬಾರ್ದು. ಬದುಕಿನಲ್ಲಿ ಮಾತನ್ನು ಮಾತ್ರ ಮಾನದಂಡವಾಗಿ ತೆಗೆದುಕೊಳ್ಳಬಾರದು. ವೈದ್ಯರು, ಇಂಜಿನಿಯರು ಅಲ್ಲದಂತಹ ಬೇರೊಂದು ಕ್ಷೇತ್ರನೂ ಇದೆ. ಮಕ್ಕಳ ಪರಿಪೂರ್ಣ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಶಾಲೆಯಲ್ಲೂ ಮತ್ತು ಶಿಕ್ಷಕರು ಮತ್ತು ಮನೆಯಲ್ಲಿ ಹೆತ್ತವರು ನೀಡಬೇಕಾದ ಅನಿವಾರ್ಯ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈಗ ಹೆತ್ತವರು ಅಂತ ಹೇಳುವಾಗ ಹೆತ್ತವರು ಯಾವ ಪಾತ್ರ ಇದರಲ್ಲಿ ವಹಿಸಬಹುದು? ನೋಡಿ, ಹೆತ್ತವರು ತುಂಬ ತಾಯಿಯೇ ಮೊದಲ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಒಂದು ಮಾತಿದೆ ನಾವೆಲ್ಲ ಚಿಕ್ಕವದಿರುವಾಗ. ಈವಾಗಲೂ ಅದುವೇ, ತಾಯಿಯಂದಿರು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಮನೆಯಲ್ಲಿ ಅದೇ ರೀತಿಯ ಶಿಕ್ಷಣದ ವಾತಾವರಣವನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಹೆತ್ತವರು ಅವರದ್ದೇ ಆದಂಥ ಜವಾಬ್ದಾರಿಗಳಿದೆ. ಈಗ ಉಸಿರುಗಟ್ಟಿಸುವ ವಾತಾವರಣ ಮನೆಯಲ್ಲಿ LKGಯಿಂದ ಹಿಡಿದು ಪ್ರೀ ಸ್ಕೂಲಿಂದ ಹಿಡಿದು ಈಗೀಗ ಮೊನ್ನೆ ತಾನೇ ಪೇಪರಲ್ಲಿ ನೋಡಿದೆ, ಏನದು ಪದವಿ ಪ್ರದಾನ ಸಮಾರಂಭ ಫಾರ್ LKG ಅಂತೇಳಿ. LKG ಮಕ್ಕಳಿಗೂ ಸಹ ಗ್ರ್ಯಾಜುಯೇಷನ್ ಆಗುವಾಗ ಹಿಂದೆ ಕೊಡ್ತೇನೆ ನಮಗೆ ಟೋಪಿ ಆಗ್ತಾ ಇದ್ರಲ್ಲ, ಅದೇ ರೀತಿಯ ಕಾರ್ಯಕ್ರಮಗಳನ್ನು ಈಗ ಮಾಡುವಂತಹ ಒಂದು ಅಭ್ಯಾಸ ಬೆಳೆಸಿದೆ. ಇದೆಲ್ಲ ಅಗತ್ಯ ಇದೆಯಾ? ಶಿಕ್ಷಣಗಳು ಪ್ರೀ ಸ್ಕೂಲಿಂಗು, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲವನ್ನು ಸಹ ನಾವು ಇಂಗ್ಲೀಷ್ ಪದ್ಧತಿಯನ್ನು ತಂದು ಈ ರೀತಿ ಮಾಡಿದರೆ ಮಕ್ಕಳ ಪರಿಪೂರ್ಣ ಬೆಳವಣಿಗೆಗೆ ಇದೆಲ್ಲ ಅಗತ್ಯನಾ? ಖಂಡಿತವಾಗಿಯೂ ಇದೆಲ್ಲ ಅಗತ್ಯ ಇಲ್ಲ. ಇದೆಲ್ಲ ಈಗ ಕಮರ್ಷಿಯಲೈಸ್ ಆಗಿ ಏನಾಗಿದೆ, ವ್ಯಾಪಾರೀಕರಣದಿಂದ ಆಗಿರುವಂತಹ ಭಾಳಷ್ಟು ತೊಂದರೆಗಳು. ಮತ್ತು ತಂದೆ ತಾಯಿಯಂದರಲ್ಲಿ ಒಂದು ರೀತಿಯ ವಿಪರೀತವಾದ ಎಕ್ಸ್ಪೆಕ್ಟೇಷನ್ ಇದೆ. ನನ್ನ ಮಕ್ಕಳು ಎಕ್ಸೆಲ್ ಆಗಬೇಕು, ಅವನು ಪ್ರತಿಭಾವಂತ ಆಗಬೇಕು, ಎಲ್ಲರಿಗಿಂತ ಮಿಗಿಲಾಗಿ ಅವನು ಅಚೀವ್ ಮಾಡಬೇಕು ಅಂತೇಳಿ. 1990ಸ್ನಲ್ಲಿ ಈ ಗ್ಲೋಬಲೈಸೇಷನ್ ಆದಾಗ ಈ ರೀತಿಯ ಒಂದು ಎಜುಕೇಷನ್ ಸಿಸ್ಟಮ್ ಬಂದಾಗ, ಇಂಗ್ಲೀಷ್ ಮೀಡಿಯಮ್ಗಳು ಜಾಸ್ತಿ ಬಂದು ಗ್ಲೋಬಲೈಸೇಷನ್ ಆದಾಗ ಒಂದು ವರ್ಡ್ ಬಂತು, ನಾನು ಅದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಹೆಲಿಕಾಪ್ಟರ್ ಪ್ಯಾರೆಂಟಿಂಗ್ ಅಂತೇಳಿ, ಹೆಲಿಕಾಪ್ಟರ್ ಪೋಷಕತ್ವ ಅಂತೇಳಿ. ಅಂದರೆ ತಂದೆ ತಾಯಂದಿರು ಮಗುವಿನ ಸಣ್ಣ ಪುಟ್ಟ ಎಲ್ಲ ವಿಚಾರಗಳ ಬಗ್ಗೆಯೂ ಸಹ ವಿಶೇಷವಾದಂಥ ಅವರ ಮಗುವಿನ ಸುತ್ತನೇ ಗಿರಿಕಿ ಹೊಡೆಯೋದು. ಹೆಲಿಕಾಪ್ಟರ್ ಒಂದು ಏರೋಪ್ಲೇನ್ ನಾವು ಹೋಗುವಾಗ ನಮ್ಮ ಮೇಲೆ ಏರೋಪ್ಲೇನ್ ಹೋಗ್ತಾ ಇದ್ದರೆ ನಾವು ಎಲ್ಲಿ ಹೋದರೂ ಸಹ ಅದು ನಮ್ಮ ಮೇಲೆ ಬಂದಾಗೆ ನಮಗೆ ಅನಿಸ್ತದೆ. ಹೌದೋ ಅಲ್ವಾ ಹೇಳಿ? ಹೆಲಿಕಾಪ್ಟರ್ ನಮ್ಮ ಮೇಲೆ, ಅದು ನಮ್ಮ ಹತ್ತಿರವೇ ಇದ್ದಾಗೆ. ಮತ್ತೆ ಆ ವಿಮಾನ ಅಥವಾ ಹೆಲಿಕಾಪ್ಟರ್ ಕಾಣದೇ ಇದ್ರು ಸಹ ಅದರ ಸೌಂಡು ನಮ್ಮ ತಲೆಯ ಸುತ್ತವೇ ಗಿರಿಕೆ ಹೊಡಿತಾ ಇರ್ತದೆ. ಅಂದರೆ ಯಾರೋ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತೇಳಿ. ಈ ಹೆಲಿಕಾಪ್ಟರ್ ಪೇರೆಂಟಿಂಗು ಅಷ್ಟೇ. ಒಂದೇ ಮಗು ಇರ್ತದೆ, ಮಗುವಿಗೆ ಶಾಲೆಯ ಕ್ಲಾಸುಗಳ ಜೊತೆಗೆ ಬೇರೆ ಬೇರೆ ಕ್ಲಾಸುಗಳು, ಕರಾಟೆ ಕ್ಲಾಸು, ಸ್ವಿಮ್ಮಿಂಗ್ ಕ್ಲಾಸು, ಮತ್ತು ಡ್ಯಾನ್ಸ್ ಕ್ಲಾಸು, ಮತ್ತು 25 ಕ್ಲಾಸುಗಳು. ಮಗುವಿಗೆ ಒಂದು ನಿಮಿಷ ಉಸಿರಾಡಲಿಕ್ಕೆ ಪುರ್ಸೊತ್ತಿಲ್ಲ, ಉಸಿರುಗಟ್ಟುವ ವಾತಾವರಣ. ಶಾಲೆಯಿಂದ ಬಂದು ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ, ಲೇಟ್ ಆಯಿತು ಅಂತ ಇನ್ನೊಂದು ಕ್ಲಾಸು, ಮತ್ತೊಂದು ಕ್ಲಾಸು. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಒಂದು ಮಗುವನ್ನು ಇವರು ಯುದ್ಧಬದ್ಧ ಕ್ಲಾಸುಗಳಿಗೆಲ್ಲ ಸೇರಿಸೋದು. 24 ಗಂಟೆಯೂ ಮಗುವಿನ ಎಲ್ಲ ವಿಚಾರಗಳ ಬಗ್ಗೆ ಪೇರೆಂಟ್ಸು ಈ ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತೇಳಿ, ಪೋಷಕತ್ವ ಅಂತೇಳಿ ಅದನ್ನು ಮಾಡುವಂಥದ್ದು. ಹಾಗೆ ಮಾಡಿದಾಗ ಮಗುವಿಗೆ ಯಾವುದೇ ರೀತಿಯ ಲಾಭ ಆಗುವುದಿಲ್ಲ, ಯಾವುದೇ ರೀತಿಯ ಪ್ರಯೋಜನ ಆಗುವುದಿಲ್ಲ. ಮಗುವಿಗೆ ಒಂದು ರೀತಿಯ ಒತ್ತಡ, ಸ್ವತಂತ್ರ ಆಯ್ಕೆ ಅನ್ನುವಂಥದ್ದು ಮಗುವಿಗೆ ಇಲ್ಲವೇ ಇಲ್ಲ. ಮಗುವಿಗೆ ಟಾಯ್ಲೆಟಿಗೆ ಹೋಗಬೇಕಾದ್ರೆ ಅಮ್ಮನನ್ನು ಕೇಳಬೇಕಂತ ಪರಿಸ್ಥಿತಿ. ಯಾವುದೇ ನಿರ್ಧಾರ ಮಾಡಲಿಕ್ಕೆ ಮಕ್ಕಳಿಗೆ ಆಗುವುದಿಲ್ಲ, ಇಂಡಿವಿಜುವಲ್ ಡಿಸಿಷನ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದನ್ನು ಸಹ ತಂದೆ ತಾಯಂದ್ರನ್ನ ಡಿಪೆಂಡ್ ಆಗ್ತದೆ. ಸಣ್ಣ ಪುಟ್ಟ ವಿಚಾರಗಳನ್ನು ಮಗು ಈ ಚೈಲ್ಡ್ಹುಡ್ ಅಂತ ಹೇಳಿದರೆ ಅದನ್ನು ಎಂಜಾಯ್ ಮಾಡಬೇಕು ಮಕ್ಕಳು. ನಾವೆಲ್ಲ ಚಿಕ್ಕವದಿರುವಾಗ ಬೇಸಿಗೆ ಕಾಲದಲ್ಲಿ ಮಾವಿನ ಮರಕ್ಕೆ ಕಲ್ಲು ಬಿಸಾಕೋದು, ಯಾವುದೋ ಗುಡ್ಡದಲ್ಲಿ ಯಾವುದೋ ಮರದಲ್ಲಿ ನೇತಾಡ್ತಾ ಇದ್ದೀವಿ ಮಂಗಗಳ ಥರ. ಅದು ಆ ಒಂದು ಚೈಲ್ಡ್ಹುಡ್ಡನ್ನು ನಾವು ಎಂಜಾಯ್ ಮಾಡಿದ್ವಿ. ರಜೆ ಅಂತ ಹೇಳಿದ ಕೂಡಲೇ ನಾವು ಮನೆಯಲ್ಲಿ ಒಂದು ದಿವಸನೂ ಇಲ್ಲ, ಶಾಲೆಯಿಂದ ಬಂದು ಸೀದಾ ನಾವು ಅಜ್ಜಿ ಮನೆಗೆ ಹೋಗುವಂಥದ್ದು. ಈಗ ಅಜ್ಜಿ ಮನೆಯೂ ಇಲ್ಲ, ಅಜ್ಜನೂ ಇಲ್ಲ, ಅಜ್ಜಿಯೂ ಇಲ್ಲ. ನಮ್ಮದು ಸಮ್ಮರ್ ಕ್ಯಾಂಪ್ಗಳು ಇನ್ನು ಶುರುವಾಗ್ತದೆ ನೋಡಿ, ಇನ್ನು ಏಪ್ರಿಲ್ ಈಗಲೇ ಸ್ಟಾರ್ಟ್ ಆಗಿದೆ ಅದೆಲ್ಲ ಸಮ್ಮರ್ ಕ್ಯಾಂಪ್ಗಳ ಅಡ್ಮಿಷನ್ಗೆ ನೀವು ಮಿನಿಸ್ಟ್ರಿಯಿಂದ ಇನ್ಫ್ಲುಯೆನ್ಸ್ ಮಾಡಿಸಬೇಕು. ನಮ್ಮ ಸಮ್ಮರ್ ಕ್ಯಾಂಪಲ್ಲಿ ಅದು ಮಾಡ್ತೇವೆ, ಡ್ರಾಯಿಂಗ್ ಇರ್ತದೆ, ಡ್ಯಾನ್ಸಿಂಗ್ ಇರ್ತದೆ, ಅದು ಇರ್ತದೆ, ಇದು ಇರ್ತದೆಲ್ಲ. ಇದೆಲ್ಲ ಈ ಗ್ಲೋಬಲೈಸೇಷನಿಂದ ಆಗಿರುವಂತಹ ಒಂದು ತೊಂದರೆಗಳು. ಇದರಿಂದ ಮಗುವಿಗೆ ಒಂದು ಜೈಲಿಗೆ ಹಾಕಿದಾಗ ಆಗ್ತದೆ ಹೊರತು ಈ ಹೆಲಿಕಾಪ್ಟರ್ ಪೇರೆಂಟಿಂಗ್ನ ತೊಂದರೆಗಳು ನಾನು ಹೇಳ್ತೇನೆ. ಮಗುವಿಗೆ ಇಂಡಿವಿಜುವಲ್ ಡಿಸಿಷನ್ ತಗೊಳ್ಳಲ್ಲ. ನೀವು ಶಾಲೆಯಲ್ಲಿ ಏನೇನು ನಡೆಯುತ್ತೋ ಅದನ್ನು ಸಾಮಾನ್ಯವಾಗಿ ಮಕ್ಕಳು ಹೇಳ್ತಾರೆ. ಮಿನಿಟ್ ಟು ಮಿನಿಟ್ ಡೀಟೇಲ್ಸ್ ತಾಯಿ ಕೇಳ್ತಾರೆ, ಏನು ಮಾಡಿದೆ, ಆ ಕ್ಲಾಸಲ್ಲಿ ಏನಾಯಿತು, ಆ ಮಿಸ್ ಏನು ಹೇಳಿದ್ರು, ಈ ಟೀಚರ್ ಏನು ಹೇಳಿದ್ರು. ಆದರೆ ಅಗತ್ಯ ಇಲ್ಲ. ನಾವೆಲ್ಲ ಶಾಲೆಗೆ ಹೋಗಿ ಬಂದು ಹೋಮ್ವರ್ಕ್ ಮಾಡಿ ಮುಗೀತು,
ಅಲ್ಲಿಗೆ ಮುಗೀತು. ಇದು ಹಾಗಲ್ಲ, ಪ್ರತಿಯೊಂದು ಕ್ಲಾಸು, ಪ್ರತಿಯೊಂದು ವಿವರಣೆ, ಅಲ್ಲಿ ಏನಾದರೂ ಮಿಸ್ ಏನಾದರೂ ಹೆಚ್ಚು ಕಡಿಮೆ ಹೇಳಿದರೆ ಈ ತಾಯಿ ಅಥವಾ ತಂದೆ ಮಿಸ್ಸಿಗೆ ಫೋನ್ ಮಾಡೋದು, ಅದು ಯಾಕೆ ನನ್ನ ಮಗನಿಗೆ ಹಾಗೆ ಕೇಳಿದೆ ಹೀಗೆ ಕೇಳಿದೆ ಅಂತೇಳಿ. ಇಷ್ಟು ಟೂ ಮಚ್ ಆಫ್ ಇನ್ವಾಲ್ವ್ಮೆಂಟಿನ ಅಗತ್ಯ ಇಲ್ಲ. ಹಾಗೆ ಮಾಡಿದರೆ ಮಗುವಿಗೆ ಭಾವನಾತ್ಮಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಪರಿಪೂರ್ಣ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಪ್ರತಿಯೊಂದರಲ್ಲಿ ನನ್ನ ಮಗನೇ ಗೆಲ್ಲಬೇಕು, ನನ್ನ ಮಗನೇ ಫಸ್ಟ್ ಬರಬೇಕು. ನನ್ನ ಮಗನಿಗೆ 99, ಇನ್ನೊಬ್ಬರ ಪಕ್ಕದ ಮನೆಯವನ ಮಗನಿಗೆ 98 ಆದರೆ ಈ ತಾಯಿ ಹೋಗಿ ಮರುದಿವಸ ಶಾಲೆಯಲ್ಲಿ HM ಹತ್ರ ಹೋಗಿ ಕೂತ್ಕೊಳ್ಳೋದು, ಅದು ಯಾಕೆ 1 ಮಾರ್ಕ್ ಕಡಿಮೆ ಬಂತು ಅಂತೇಳಿ. ಇದು ಏನು ಯುದ್ಧನ? ಈ 1 ಮಾರ್ಕಿನಲ್ಲಿ ಎಲ್ಲವನ್ನ ಮಾರ್ಕ್ನಲ್ಲಿ ಈ 3ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೆ 1 ಮಾರ್ಕ್ ಹೆಚ್ಚು ಕಡಿಮೆ ಆದರೆ ಏನು ನಷ್ಟ? ಏನೂ ಆಗೋದಿಲ್ಲ. ಊರು ಮುಳುಗಿ ಹೋದಾಗೆ ಆಗ್ತದೆ. ಅದು ಪ್ರೆಸ್ಟೀಜು. ನಾಳೆ ಮೀಟಿಂಗ್ನಲ್ಲಿ, ಕ್ಲಬ್ ಮೀಟಿಂಗಲ್ಲಿ ಹೇಳಬೇಕಲ್ಲ, ನನ್ನ ಮಗನಿಗೆ ನಿನ್ನ ಮಗನಿಂದ 1 ಮಾರ್ಕ್ ಜಾಸ್ತಿ ಉಂಟು ಅಂತ ಹೇಳಿ. ಈ ರೀತಿಯ ಈ ಪೇರೆಂಟಲ್ ಪ್ರೆಷರಿಂದ ಮಗು ಬ್ರೇಕ್ ಡೌನ್ ಆಗುತ್ತೆ. ಬದುಕಿನ ಶಿಕ್ಷಣವನ್ನು ನಾವು ಕೊಡಬೇಕು. ಈ ಮಾರ್ಕ್ ಆಧಾರಿತ ಶಿಕ್ಷಣಕ್ಕೆ ನಾವು ಒತ್ತು ಕೊಡಬಾರದು. ಈ ರೀತಿಯ ಉಸಿರು ಕಟ್ಟಿಸುವ ವಾತಾವರಣದಿಂದ ಪ್ರತಿಯೊಂದರಲ್ಲೂ ಗೆಲ್ಲಬೇಕು. ಸೋಲನ್ನು ಒಪ್ಪಿಕೊಳ್ಳಲಿಕ್ಕೆ ಯಾವ ಮಕ್ಕಳು ತಯಾರಿಲ್ಲ. ಒಂದು ವೇಳೆ ಆ ಮಗುವಿಗೆ 1 ಮಾರ್ಕ್ ಕಡಿಮೆ ಬಂತು ಅಂತ ಹೇಳಿದರೆ ಆ ದಿವಸ ಮನೆಯಲ್ಲಿ ಊಟ ಸಹ ಮಾಡಲಿಕ್ಕಿಲ್ಲ. ತಂದೆಗೆ ಊಟ ಇಲ್ಲ, ತಾಯಿಗಿಲ್ಲ, ಮಕ್ಕಳಿಗೂ ಇಲ್ಲ. ಯಾಕೆ? ಮೂಡ್ ಆಫ್ ಎಲ್ರಿಗೂ. ಎಕ್ಸಾಮ್ ರಿಸಲ್ಟ್ ಬಂತು, ನನ್ನ ಮಗನಿಗೆ B ಗ್ರೇಡು ಅಂತೇಳಿ, ಅವನಿಗೆ A ಗ್ರೇಡು. ಆ ಶಾಲೆಯ ಮಾರ್ಕ್ ತಗೊಂಡು ಏನಾಗಬೇಕು ಮಾರ್ರೆ? ಅದರಲ್ಲಿ ಅದಕ್ಕಿಂತ ಮಿಗಿಲಾದ ಅವನಲ್ಲಿ ಏನು ಪ್ರತಿಭೆ ಇದೆ, ಅವನಿಗೆ ಸಿಂಗಿಂಗ್ ಇದೆಯಾ, ಡ್ಯಾನ್ಸಿಂಗ್ ಇದೆಯಾ, ಅಥವಾ ಇನ್ನಾವುದೇ ಪ್ರತಿಭೆ ಇದ್ದರೆ, ಒಳ್ಳೆ ಡ್ರಾಯಿಂಗ್ ಮಾಡ್ತಾನೆ ಅಂದರೆ ಅದನ್ನು ನಾವು ಪೋಷಿಸಬೇಕು ಪೇರೆಂಟ್ಸ್. ಅದು ಬಿಟ್ಬಿಟ್ಟು ಬರೀ ಅಂಕ ಆಧಾರಿತ ಒಂದು ಶಿಕ್ಷಣ ಏನಿದೆ, ಡಿಗ್ರಿ, ಒಂದು 25 ಡಿಗ್ರಿ ಇರುವಂಥ ವ್ಯಕ್ತಿ ಒಳ್ಳೆ ಮನುಷ್ಯನಾಗಲಿಕ್ಕೆ ಸಾಧ್ಯನಾ? ಅದರಿಂದ ಸಮಾಜಕ್ಕೆ ಏನಾದರೂ ಪ್ರಯೋಜನ ಇದೆಯಾ? ಅದು ನಾವು ಆಲೋಚನೆ ಮಾಡಬೇಕು. ಹೆತ್ತವರಾಗಿ ನಮ್ಮ ಮಕ್ಕಳ ಪ್ರತಿಭೆ ಏನಿದೆ, ನಮ್ಮ ಮಕ್ಕಳನ್ನು ಬೇರೆಯವರ ಮಕ್ಕಳ ಜೊತೆ ಕಂಪೇರ್ ಮಾಡಬೇಡಿ. ನಮ್ಮ ಮಕ್ಕಳಿಗೆ 100ಕ್ಕೆ 100 ಮಾರ್ಕ್ ಬರಬೇಕಂತ ಒತ್ತಡ ಹಾಕಬೇಡಿ. ಮಕ್ಕಳಿಗೆ 24 ಗಂಟೆಗಳ ಕಾಲ ಎಲ್ಲ ಇದ್ದಬದ್ದ ಕ್ಲಾಸ್ಗಳಿಗೆಲ್ಲ ತೋರಿಸಿ, ಅವನು ಡ್ಯಾನ್ಸಿಗೆ ಸೇರಿದ್ದಾನೆ, ಪಕ್ಕದ ಮನೆಯವನು ಇವನನ್ನು ಸೇರಿಸೋದು, ಅವನು ಇನ್ನೊಂದು ಅಬಕಸ್ ಕ್ಲಾಸಿಗೆ ಸೇರಿದ್ದಾನೆ, ಅಥವಾ ಇನ್ನೊಂದು ಸ್ವಿಮ್ಮಿಂಗಿಗೆ ಸೇರಿದ್ದಾನೆ. ಅಫ್ಕೋರ್ಸ್ ದೈಹಿಕ ಪರಿಶ್ರಮ ಇರುವಂಥ ಕ್ರೀಡೆಗಳು, ಬ್ಯಾಡ್ಮಿಂಟನ್, ಶಟ್ಲು, ಸ್ವಿಮ್ಮಿಂಗ್ ಎಲ್ಲ ಆದರೆ ಅಟ್ಲೀಸ್ಟ್ ದೈಹಿಕ ಬೆಳವಣಿಗೆ ಆಗತ್ತೆ. ಇಲ್ಲಾಂತ ಹೇಳಿದರೆ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಮಗು ಖಂಡಿತವಾಗಿ ಬ್ರೇಕ್ ಡೌನ್ ಆಗುತ್ತೆ. ಇದು ಹೆತ್ತವರ ಜವಾಬ್ದಾರಿ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಮಗುವಿನ ಪ್ರತಿಭೆಯನ್ನು ಮಗುವನ್ನು ನೋಡಿಕೊಂಡು ಅದಕ್ಕೆ ಬೇಕಾದಂಥ ಪೂರಕವಾದ ವಾತಾವರಣ ಸೃಷ್ಟಿಸುವುದು ಹೆತ್ತವರ ಕೈನಲ್ಲಿದೆ. ನಮ್ಮ ಮಕ್ಕಳು ಹುಷಾರಾಗಬೇಕಾದ್ರೆ ನಾವು ಶಿಕ್ಷಕರನ್ನು ದೂರಿದ್ರೆ ಆಗೋದಿಲ್ಲ. ಆ ಶಾಲೆ ಸರಿ ಇಲ್ಲ ಅಂತೇಳಿ. ಇನ್ನು ಕೆಲವರು ಪೇರೆಂಟ್ಸ್ ನಾನು ನೋಡಿದ್ದೇನೆ, ನನ್ನ ಮಗನಿಗೆ ಆ ಶಾಲೆಯಲ್ಲಿ 80 ಮಾರ್ಕ್ ಬರ್ತದೆ, ಈಗ ಶಾಲೆ ಚೇಂಜ್ ಮಾಡಿದೆ, ಈಗ 90 ಬರ್ತದೆ ಅಂತೇಳಿ. ಇದು ಶಾಲೆಯ ಪ್ರಾಬ್ಲಮ್ ಅಲ್ಲ, ಮಕ್ಕಳದ್ದು ಪ್ರಾಬ್ಲಮ್, ನಮ್ಮ ಪ್ರಾಬ್ಲಮ್. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಅರ್ಥ ಆಗೋಲ್ಲವರೆಗೆ ನಮ್ಮ ಶಿಕ್ಷಣದ ವ್ಯವಸ್ಥೆ ಸರಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮೀಯ ವೀಕ್ಷಕ ಬಾಂಧವರೇ, ಪಸುಕುರಲ್ನ ವಿಶೇಷ ಮಾತುಕತೆಯಲ್ಲಿ ನಾವು ನಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಧರಿಸುವಂತಹ ಹಂತದಲ್ಲಿ, ಅಂದರೆ SSLC ಮತ್ತು PUC ಪರೀಕ್ಷೆಯ ಸಂದರ್ಭದಲ್ಲಿ ನಾವೆಲ್ಲ ಪೋಷಕರನ್ನು ನೋಡ್ತಾ ಇದ್ದೇವೆ. ಮಕ್ಕಳಿಗೆ ಒತ್ತಡ ಕೊಡುವಂತಹ ಒಂದು ಸ್ಥಿತಿಗತಿಯನ್ನು ನೋಡ್ತಾ ಇದ್ದೇವೆ. ಮಕ್ಕಳು SSLC ಮತ್ತು PUC ನಂತರ ಏನು ಎನ್ನುವಂತಹ ಭವಿಷ್ಯದ ನಿರ್ಧಾರದ ಈ ಮಾಹಿತಿ ಕಾರ್ಯಕ್ರಮದಲ್ಲಿ ಈಗ ಹೆತ್ತವರ ಪಾತ್ರ, ಮಕ್ಕಳ ಆ ಒಂದು ಮನೋಸ್ಥಿತಿ, ಮಕ್ಕಳ ಬೆಳವಣಿಗೆ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಡಾಕ್ಟರ್, ಈಗ ಮಕ್ಕಳ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ ಹೇಗೆ? ಹೆತ್ತವರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಶಿಕ್ಷಕರಿಗೂ ಇದೆ. ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ, ಮಕ್ಕಳಲ್ಲಿ ಏನೇನು ಟ್ಯಾಲೆಂಟ್ ಇದೆ, ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ನರಿಶ್ ಮಾಡಬೇಕು. ಅದನ್ನು ತಿಳಿ ಹೇಳುವಂಥ ಕೆಲಸ ಶಿಕ್ಷಕರು ಮಾಡಬೇಕು. ಕೆಲವೊಮ್ಮೆ ಹೆತ್ತವರು ತಪ್ಪು ಮಾಡಿದರೆ, ನನ್ನ ಮಗ ಡಾಕ್ಟರ್ ಆಗಲೇಬೇಕು, ಅದಕ್ಕೆ ನಿಮ್ಮ ಶಾಲೆಗೆ ಸೇರಿಸಿದ್ದೇನೆ ಅಂತ ಹೇಳಿ ಅವನಿಗೆ 100ಕ್ಕೆ 99 ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಬರುವಾಗೆ ಮಾಡಬೇಕು ಅಂತ ಹೇಳಿದರೆ ಶಿಕ್ಷಕರು ಹೆತ್ತವರಿಗೆ ಹೇಳಬೇಕು, ನೋಡಿ ಹಾಗೆ ಮಾಡಬೇಡಿ, ನಿಮ್ಮ ಮಗನಿಗೆ ಇಂಥದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅದನ್ನು ಕಲಿಸಿ ಅಂತ ಹೇಳಿ ತಿಳಿ ಹೇಳುವಂಥ ಕೆಲಸ ಶಿಕ್ಷಕರು ಮಾಡಬೇಕು. ಆದರೆ ಅದು ಅನಿವಾರ್ಯವಾಗಿ ಬಹಳ ನೋವಿನ ಸಂಗತಿ, ವಿಷಾದನೀಯ ಸಂಗತಿ, ನಡೀತಾ ಇಲ್ಲ. ನಮ್ಮಲ್ಲೂ ತುಂಬ ಶಾಲೆಗಳು, ಕಾಲೇಜುಗಳು ಇದೆ. ತಮಗೂ ಗೊತ್ತಿರ್ಬೋದು, ನಾನು ಇಂಡಿವಿಜುವಲ್ ಆಗಿ ಒಂದು ಶಾಲೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆಂದರೆ ಯಾರನ್ನು ಟಾರ್ಗೆಟ್ ಮಾಡಬಾರ್ದು, ಅದು ನಮ್ಮ ವ್ಯವಸ್ಥೆ ಆಗಿದೆ. ಒಂದು ಶಾಲೆಯಲ್ಲಿ ABCD ಅಂತ ಒಂದು ಬ್ಯಾಚ್ ಇರುತ್ತದೆ. A ಬ್ಯಾಚಲ್ಲಿ 90ರಿಂದ 100% ಮಾರ್ಕ್ ಬಂದವನಿಗೆ B ಬ್ಯಾಚಲ್ಲಿ 80ರಿಂದ 90, C ಬ್ಯಾಚಲ್ಲಿ 60ರಿಂದ 70, ಮತ್ತು ಕಡಿಮೆ D ಬ್ಯಾಚಲ್ಲಿ ಯಾತಕ್ಕೂ ಬಾರದವರನ್ನು C ಬ್ಯಾಚ್. ಅಂದರೆ ಮಾರ್ಕ್ ಮಾನದಂಡದ ಮೇಲೆ ನಾನು ಹೇಳೋದು. ಆ ರೀತಿ ಮಾಡೋದರಿಂದ ವಿದ್ಯಾರ್ಥಿಗಳನ್ನು ಸೆಗ್ರಿಗೇಟ್ ಮಾಡಿದರೆ ಖಂಡಿತವಾಗಿಯೂ ಅದು ವಿದ್ಯಾರ್ಥಿಯ ಮಾನಸಿಕ ಸ್ಥಿತಿ ಮೇಲೆ ಖಂಡಿತವಾಗಿ ತೊಂದರೆ ಆಗ್ತದೆ. ಈಗ ಕಮರ್ಷಿಯಲೈಸ್ ಆಗಿರುವ ಕಾರಣ, ವ್ಯಾಪಾರೀಕರಣ, ನಮ್ಮ ಶಾಲೆಗೆ 20 ರ್ಯಾಂಕ್ ಬಂದಿದೆ, 20ರಲ್ಲಿ 19 ರ್ಯಾಂಕ್ ನಮ್ಮ ಶಾಲೆಗೆ ಅಂತೇಳಿ ನಾಳೆ ಅದನ್ನು ಪ್ರಮೋಟ್ ಮಾಡೋದು, ಪೇಪರ್ಗಳಲ್ಲಿ ಆ್ಯಡ್ ಕಳಿಸುವಂಥದ್ದು. ಅದರಿಂದ ಏನಾಗ್ತದೆ ಅಂತ ಹೇಳಿದರೆ ಅವರು ಅದನ್ನು ಕಮರ್ಷಿಯಲ್ ಆಗಿ ಅದನ್ನು, ವಿದ್ಯಾಭ್ಯಾಸ ಯಾವಾಗ ಅದು ಬಿಸ್ನೆಸ್ ಆಯಿತೋ ಅಲ್ಲಿಗೆ ಎಲ್ಲವೂ ಖತಮ್. ವಿದ್ಯಾಭ್ಯಾಸ ಅನ್ನೋದು ಯಾವಾಗ ಬಿಸ್ನೆಸ್ ಆಯಿತೋ ಅಲ್ಲಿಗೆ ಅದು ಒಂದು
ನಾವೆಲ್ಲ ಈಗ ಇಲ್ಲ ಅಂತ ನಾನು ಹೇಳೋದಿಲ್ಲ, ನಾವೆಲ್ಲ ಕಲಿಯುವಾಗ ಶಾಲೆ ಅಂದರೆ ದೇವಾಲಯ ಅಂತೇಳಿ ಈಗಲೂ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ರೀತಿ ನಾವೆಲ್ಲ ಓದುವಾಗ ಈ ರೀತಿ ಸೆಗ್ರಿಗೇಷನ್ ಇತ್ತ. 10 ಮಾರ್ಕ್ ತಗೊಂಡವನು ಅಷ್ಟೇ, 100 ಮಾರ್ಕ್ ಎಲ್ಲರೂ ಒಟ್ಟಿಗೆ ಒಂದೇ ರೀತಿ ಆ ಯೂನಿಫಾರ್ಮ್ ಹಾಕೋದು, ಎಲ್ಲರೂ ಮೇಲು ಕೀಳು, ಬಡವ ಬಲ್ಲಿದ, ಬ್ರಾಹ್ಮಣ ದಲಿತ ಮತ್ತು ಶ್ರೀಮಂತ ಬಡವ, ಯಾವ ತೊಂದರೆಗಳು ಯಾವುದು ಇರಬಾರ್ದು ಅಂತ ಒಂದು ಯೂನಿಫಾರ್ಮ್ ಹಾಕಿ ಎಲ್ಲರನ್ನ ಒಂದೇ ಕಡೆ ಕೂರಿಸಿ 100 ಮಾರ್ಕು 10 ಮಾರ್ಕ್ನ ಎಲ್ಲರೂ ಒಟ್ಟಿಗೆ, ಎಲ್ಲರಿಗೂ ಒಂದೇ ರೀತಿಯ ಟೀಚಿಂಗು. ಇದು ಹಾಗಲ್ಲ, ಇಲ್ಲಿ 90 ಮಾರ್ಕಿನವನಿಗೆ ಬೇರೆ ಸೆಪರೇಟ್ ಕ್ಲಾಸ್, ಸೆಪರೇಟ್ ಎಕ್ಸಾಮ್, ಸೆಪರೇಟ್ ಕೋಚಿಂಗ್. ಈ ರೀತಿ ಮಾಡೋದರಿಂದ ಖಂಡಿತವಾಗಿ ಮಗುವಿನ ಮಾನಸಿಕ ಬೆಳವಣಿಗೆ ಮೇಲೆ ತೊಂದರೆ ಆಗ್ತದೆ ಮತ್ತು ಸಮಾಜಕ್ಕೆ ಒಳ್ಳೆಯದಲ್ಲ ಅದು. ಖಂಡಿತವಾಗಿ ಒಬ್ಬ ವ್ಯಕ್ತಿಯ ಪರಿಪೂರ್ಣ ಬೆಳವಣಿಗೆಗೆ ಬರೀ ಮಾರ್ಕಿನ ಮಾನದಂಡ ತೆಗೆದುಕೊಂಡು ಕಮರ್ಷಿಯಲೈಸ್ ಆದರೆ ಅದು ಸಮಾಜಕ್ಕೆ ಅಂತಹ ವಿದ್ಯಾರ್ಥಿಗಳಿಂದ ವಿದ್ಯಾಭ್ಯಾಸ ಅವರ ಕಲ್ಚರ್ನಲ್ಲಿ ರಿಫ್ಲೆಕ್ಟ್ ಆಗಬೇಕು. ಒಬ್ಬ ಎಜುಕೇಟೆಡ್ ಅಂತ ನಾವು ಯಾವಾಗ ಹೇಳೋದು, ಅವನು ಸಂಸ್ಕಾರವಂತ ಆಗಬೇಕು. ಬರೀ ವಿದ್ಯಾಭ್ಯಾಸ ಡಿಗ್ರಿಗಳು ಪಡೆದರೆ ಸಾಲದ, ಅವನಿಗೆ ಒಂದು ಸಂಸ್ಕಾರ ಬಂದರೆ ಅವನಿಂದ ಸಮಾಜಕ್ಕೆ ಒಂದು ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಬರ್ಬೋದು. ಇಲ್ಲದಿದ್ದರೆ 20ರಲ್ಲಿ 19 ಒಂದೇ ಶಾಲೆಗೆ ರ್ಯಾಂಕ್ ಬರ್ಬೋದು, ಬಟ್ ಆ ರ್ಯಾಂಕ್ ಸ್ಟೂಡೆಂಟ್ಗಳು ನಾಳೆ ನಿಜ ಜೀವನದಲ್ಲಿ ಬದುಕಿನ ಎಕ್ಸಾಮ್ನಲ್ಲಿ ಪಾಸ್ ಆಗ್ತಾನೆ ಅಂತ ನಾವು ಖಂಡಿತವಾಗಿ ಹೇಳಲಿಕ್ಕಾಗೋದಿಲ್ಲ. ಏನು ಯೂನಿವರ್ಸಿಟಿ ಎಕ್ಸಾಮ್ಗಳಲ್ಲಿ ಅವಳಿಗೆ ರ್ಯಾಂಕ್ ಬರ್ಬೋದು, ನಾಳೆ ನಿಜ ಜೀವನದ ಬದುಕಿನ ಎಕ್ಸಾಮ್ನಲ್ಲಿ ಅವನು ಖಂಡಿತವಾಗಿ ಫೇಲ್ ಆಗ್ತಾನೆ. ಇದನ್ನು ಶಿಕ್ಷಕರು ಮತ್ತು ಮಗುವಿನ ಟ್ಯಾಲೆಂಟನ್ನು ನಾವು ಐಡೆಂಟಿಫೈ ಮಾಡಬೇಕು. ಮಗುವಿಗೆ ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಒಂದು ಮಗು ಒಂದು ಸಬ್ಜೆಕ್ಟ್ನಲ್ಲಿ ಹುಷಾರಿರ್ತಾನೆ, ಯಾವುದೋ ಒಂದು ಡೌಟ್ ಕೇಳ್ತಾನೆ. ಅಂದರೆ ಅವನು ಆ ಕ್ಲಾಸಿನ ಲೆವೆಲ್ಗಿಂತ ಜಾಸ್ತಿಯ ಡೌಟನ್ನು ಕೇಳ್ತಾನೆ. ಕೇಳಿದಾಗ ಟೀಚರ್ ಹೇಳೋದು, ಅದೆಲ್ಲ 7th ಸ್ಟ್ಯಾಂಡರ್ಡಿಗೆ ಬೇಡ, ಅಥವಾ ಅದು 8th ಸ್ಟ್ಯಾಂಡರ್ಡಿಗೆ ಬೇಡ, ಅದು 10ನೇ ಕ್ಲಾಸ್ ಆವಾಗ ನೋಡಿಕೊಳ್ಳುವ ಅಂತೇಳಿ ಟೀಚರ್ ಹೇಳಿದರೆ ಆ ಮಗುವಿಗೆ ಏನಾಗ್ತದೆ, ನಾನು ಡೌಟ್ ಕೇಳಬಾರ್ದು ಅಂತೇಳೋ ಒಂದು ಭಾವನೆ ಬರ್ತದೆ. ಅದು ಮಾಡಬಾರ್ದು. ಮಗುವಿಗೆ ಆ ರೀತಿ ಕ್ವಶನ್ಗಳು ಕೇಳಿದಾಗ ಓಹೋ ಅವನಿಗೆ ಈ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ, ಅವನಿಗೆ ಆ ಸಬ್ಜೆಕ್ಟ್ನಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸಬೇಕು, ಅವನಿಗೆ ಮತ್ತಷ್ಟು ಹೇಳಿಕೊಡಬೇಕು ಅಂತ ಹೇಳೋ ಭಾವನೆ ಶಿಕ್ಷಕರಿಗೆ ಬರಬೇಕು. ಅದು ನಡೀತಾ ಇಲ್ಲ. ಇಲ್ಲಿ ಏನಿದೆ ಅಂದರೆ ಸಿಲೆಬಸ್ ಸ್ಟಡೀಸ್, 7ನೇ ಕ್ಲಾಸಿಗೆ ಏನೇನು ಟೀಚ್ ಮಾಡಬೇಕು ಅದೇ, 8ಕ್ಕೆ ಏನೇನು ಟೀಚ್ ಮಾಡಬೇಕು ಅದನ್ನು ಮಾತ್ರ, 10ನೇ ಕ್ಲಾಸಿಗೆ ಏನು, ಅದಕ್ಕಿಂತ ಜಾಸ್ತಿ ಹೇಳಿಕೊಡೋದು ಅಗತ್ಯ ಇಲ್ಲ. ಅದು ಹೇಗಿದ್ದರೂ ನೆಕ್ಸ್ಟ್ ನೋಡಿದರೆ ಆಯಿತು ಅಂತೇಳಿ ಆ ರೀತಿ ಮಾಡಬಾರ್ದು. ಮಗುವಿನ ಪ್ರತಿಭೆಗೆ ನಾವು ಗೌರವ ಕೊಡಬೇಕು, ಅದನ್ನು ಹೇಳಿಕೊಡ್ಬೇಕು. ಮತ್ತು ಶಿಕ್ಷಣ ರ್ಯಾಂಕ್ ಆಧಾರಿತ ಶಿಕ್ಷಣ ನಡಿಬಾರ್ದು. ಮಗುವಿನ ಈ ಟ್ಯಾಲೆಂಟ್ ಏನಿದೆ ಅದಕ್ಕೆ ನೀರು ಹಾಕುವ ಕೆಲಸವನ್ನು ನಾವು ಮಾಡಿದರೆ ಖಂಡಿತವಾಗಿ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಇತ್ತೀಚೆಗೆ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಕ್ರೀಡಾಪಟು ಒಬ್ಬರು, ಕರಾಟೆ ಪಟು ಒಬ್ಬರಿಗೆ, ಕಬಡ್ಡಿ ಪಟು ಕರಾಟೆ ಪಟು ಒಬ್ಬರಿಗೆ ಸನ್ಮಾನ ಮಾಡಿದಾಗ ಅವರಿಬ್ಬರು ಹೇಳಿದ ಮಾತು, ಮಕ್ಕಳಲ್ಲಿ ಪ್ರತಿಭೆ ಇದೆ, ಆ ಪ್ರತಿಭೆ ಬೆಳೀಲಿಕ್ಕೆ ಅವಕಾಶ ಕೊಡಿ. ಕೇವಲ ಕಲಿತರೆ ಮಾತ್ರ ಉದ್ಯೋಗ ಸಿಗ್ತದೆ ಅಂತ ಅಲ್ಲ, ಕಬಡ್ಡಿಯಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈಗ ಅವಕಾಶ ಸಿಕ್ಕಿದೆ, ಒಳ್ಳೆಯ ಸಂಸ್ಥೆಗಳಿಂದ ಉದ್ಯೋಗದ ಒಂದು ಭರವಸೆಯು ಸಿಕ್ಕಿದೆ ಅಂತ ಹೇಳ್ತಾರೆ ಅವರು. ಖಂಡಿತ. ಒಂದು ಕ್ಲಾಸ್ನಲ್ಲಿ 100 ಮಕ್ಕಳಿದ್ರೆ ಎಲ್ಲ 100 ಮಕ್ಕಳಿಗೂ ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನು ಒಳ್ಳೆ ತಾವು ಹೇಳಿದಾಗೆ ಕ್ರಿಕೆಟ್ ಪ್ಲೇಯರ್ ಇರ್ಬೋದು, ಒಬ್ಬ ಕಬಡ್ಡಿ ಪ್ಲೇಯರ್ ಇರ್ಬೋದು, ಇನ್ನೊಬ್ಬ ಕರಾಟೆ ಪ್ಲೇಯರ್ ಇರ್ಬೋದು, ಇನ್ನೊಬ್ಬ ಸಿಂಗಿಂಗ್ ಚಾಂಪಿಯನ್ ಇರ್ಬೋದು, ಇನ್ನೊಬ್ಬ ಡ್ರಾಯಿಂಗ್ ಚಾಂಪಿಯನ್ ಇರ್ಬೋದು, ಇನ್ನೊಬ್ಬ ಒಳ್ಳೆ ವೈದ್ಯನಾಗ್ಬೋದು, ಇನ್ನೊಬ್ಬ ಇಂಜಿನಿಯರ್ ಆಗ್ಬೋದು. ಇದನ್ನೆಲ್ಲ ಗುರುತಿಸುವಂಥ ಕೆಲಸ ಶಿಕ್ಷಕರಿಂದ ಆಗಬೇಕು. ಮತ್ತು ಈಗಿನ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅಂದರೆ ಎಲ್ಲರೂ ಸಹ ನನ್ನ ಮಗ ಇಂಜಿನಿಯರು, ನನ್ನ ಮಗ ಡಾಕ್ಟ್ರು ಅಂತೇಳಿ, ಅದಕ್ಕಿಂತ ಆಚೆ ಒಂದು ಬದುಕು ಇದೆ ಅಂತೇಳಿ. ಈಗಿನ ಟ್ರೆಂಡ್ ಹೇಗಿದೆ ಅಂತ ಹೇಳಿದರೆ, ನಾನು ಮೆಟ್ರೋ ಕಲ್ಚರ್ ನಾನು ಹೇಳೋದು, ಟ್ರೆಂಡ್ ಹೇಗಿದೆ ಅಂತ ಹೇಳಿದರೆ ಈಗಿನ ಮಕ್ಕಳು ನಾನು ತಿಳಿದ ಪ್ರಕಾರ ಕೆಲವೊಂದು ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಹೆಚ್ಚಿನವರು ನಾನು ಇಂಜಿನಿಯರ್ ಆಗಲ್ಲ, ಡಾಕ್ಟರ್ ಆಗಲ್ಲ, ನಾನು ಬೇಸಿಕ್ ಸೈನ್ಸ್ ಓದಬೇಕು ಅಂಥೇಳಿ, ನನಗೆ PhD ಮಾಡಬೇಕು, ನನಗೆ ಹೆಚ್ಚು ಕಲಿಬೇಕು, ನನಗೆ ರಿಸರ್ಚ್ ಮಾಡಬೇಕು ಅಂತೇಳೋ ಒಂದು ಟ್ರೆಂಡ್ ಬರ್ತಾ ಇದೆ. ಇದು ನಮ್ಮ ದೇಶಕ್ಕೆ ಒಂದು ಬಹಳ ದೊಡ್ಡ ಒಂದು ಪಾಸಿಟಿವ್ ಥಿಂಕಿಂಗ್ ಅಂತ ನಾನು ಹೇಳ್ಕೊಳ್ತೇನೆ. ಈಗಿನ ಮಕ್ಕಳಲ್ಲಿ ಈ ರೀತಿಯ ಭಾವನೆ ಬಂದಿದೆ ಅಲ್ಲ, ಅದು ನಿಜವಾಗಿ ಗ್ರೇಟ್. ಯಾಕೆಂತ ಹೇಳಿದರೆ ವೈದ್ಯಕೀಯದಿಂದ ಹೊರತಾದ ಒಂದು ಜೀವನ ಇದೆ, ಇಂಜಿನಿಯರಿಂಗಿಂತ ಹೊರತಾದ ಜೀವನ ಇದೆ. ನಮಗೆ ಈ ವೈದ್ಯರನ್ನು, ಇಂಜಿನಿಯರ್ಗಳನ್ನು, ವಕೀಲರನ್ನು ಪ್ರೊಡ್ಯೂಸ್ ಮಾಡುವ ಕಾರ್ಖಾನೆಗಳು ನಮಗೆ ಬೇಡ. ನಾನು ಏನೋ ಕಲಿತು ಏನೋ ಸಾಧಿಸಬೇಕು, ರಿಸರ್ಚ್ ಮಾಡಬೇಕು, ನನ್ನ ದೇಶಕ್ಕೆ ಏನಾದರೂ ಕೊಡಬೇಕು ಅಂತ ಭಾವನೆ ಇವತ್ತು ಈಗಿನ ಮಕ್ಕಳಲ್ಲಿ ಬರ್ತಾ ಇದೆ. ಈ ರೀತಿ ಬಂದರೆ ಅದನ್ನು ಈ ಮಕ್ಕಳಲ್ಲಿ ಗುರುತಿಸಬೇಕು, ಶಿಕ್ಷಕರು, ಪೇರೆಂಟ್ಸ್ ಗುರುತಿಸಬೇಕು. ನಾನು ಡಾಕ್ಟ್ರು, ನನ್ನ ಹೆಂಡತಿ ಡಾಕ್ಟ್ರು, ನನ್ನ ಅಪ್ಪನೂ ಡಾಕ್ಟ್ರು, ನನ್ನ ಮಗ ಡಾಕ್ಟರ್ ಆಗಲೇಬೇಕು ಅಂತೇಳಿ ಹೇಳಿದರೆ ಅವನಿಗೆ ಪಾಪ ಅವನಿಗೆ ಇಂಟ್ರೆಸ್ಟೇ ಇಲ್ಲ. ಅವನಿಗೆ ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ, ಬಯಾಲಜಿನಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾವು ನೀನು ನನ್ನ ಅಪ್ಪ ಡಾಕ್ಟ್ರು, ಅಪ್ಪ ಹಾಕಿದ ಆಲದ ಮರಕ್ಕೆ ಮಗ ನೇತು ಹಾಕಿದಾಗ ಆಯಿತು, ಅವನನ್ನು ಯಾಕೆ ನಾವು ಡಾಕ್ಟ್ರು ಮಾಡಬೇಕು? ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅದನ್ನು ನಾವು ಅರ್ಥ ಮಾಡಬೇಕು, ಹೆತ್ತವರು ಮತ್ತು ಶಿಕ್ಷಕರು ಅರ್ಥ ಮಾಡಿಕೊಳ್ಳಬೇಕು. ಅವನಿಗೆ ರಿಸರ್ಚ್ ಮಾಡಬೇಕು ಅಥವಾ ಬೇಸಿಕ್ ಸೈನ್ಸಲ್ಲಿ ಏನೋ ಕಲಿಬೇಕು ಅಂತ ಹೇಳಿದರೆ ಅದನ್ನು ನಾವು ಪೋಷಿಸಬೇಕು. ಆ ರೀತಿಯ ವಾತಾವರಣ ಆಗಬೇಕು. ಈಗ ಆ ರೀತಿಯ ವಾತಾವರಣ ಸ್ವಲ್ಪ ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿ
ಬೇಸಿಕ್ ಸೈನ್ಸ್ ಬಗ್ಗೆ ಮಕ್ಕಳು ಹೆಚ್ಚಿನ ಒಲವು ಪಡ್ಕೊಂಡ್ರೆ, ಯಾಕೆಂದರೆ ರಿಸರ್ಚ್ ತಗೊಂಡ್ರೆ ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಕಾಂಟ್ರಿಬ್ಯೂಷನ್, ರಿಸರ್ಚ್ ಮಾಡುವಂಥ ವ್ಯವಸ್ಥೆಗೆ ಪೂರಕವಾದ ವಾತಾವರಣ ನಮ್ಮಲ್ಲಿ ಇಲ್ಲ. ಮುಂದಿನ ದಿನಗಳಲ್ಲಿ ಬರ್ಬೋದು ಹೆಚ್ಚಿನ ಮಕ್ಕಳು ಈ ರೀತಿ ಫೀಲ್ಡಿನಲ್ಲಿ ಬಂದು ಬಹುಶಃ ನಮ್ಮ ವರ್ಲ್ಡ್ನಲ್ಲಿ ನಮ್ಮ ಭಾರತ ದೇಶ ನಂಬರ್ 1 ಆಗಬೇಕಾದ್ರೆ ಇಂತಹ ಮಕ್ಕಳು ಮುಂದೆ ಬರಬೇಕು ಅಂತ ಬಂದರೆ ಖಂಡಿತವಾಗಿಯೂ ಆ ದಿನಗಳು ಇನ್ನೊಂದು 10 ವರ್ಷಗಳಲ್ಲಿ ಬರ್ಬೋದು ಅಂತ ನಾನು ಆಶಾಭಾವನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪೊಸಕೊರಲ ವಿಶೇಷ ಮಾತುಕತೆ ಕಾರ್ಯಕ್ರಮ ನಮ್ಮ ಮಕ್ಕಳ ಭವಿಷ್ಯವನ್ನು ಹೇಗೆ ನಿರ್ಧರಿಸಬಹುದು, ಹೇಗೆ ಮಕ್ಕಳಿಗೆ ಒತ್ತಡವನ್ನು ಕೊಡದೆ ಅವರ ಮೇಲೆ ಮಾನಸಿಕವಾಗಿ ಜರ್ಜರಿತವಾಗುವಷ್ಟು ಒತ್ತಡವನ್ನು ಹಾಕದೆ ಅವರ ಭವಿಷ್ಯವನ್ನು ಅವರ ಒಟ್ಟಿಗೆ ನಾವು ಹೇಗೆ ಆಲೋಚನೆ ಮಾಡಿ ನಿರ್ಧರಿಸಬಹುದು ಎನ್ನುವಂತಹ ಒಂದು ಮಾಹಿತಿ ಕಾರ್ಯಕ್ರಮ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್, ಈಗ ನಾವು ಸಾಕಷ್ಟು ಮಾತುಕತೆಯಲ್ಲಿ ಹೇಳಿದೆವು, ಮಕ್ಕಳ ಮೇಲೆ ಹೇಗೆ ಹೆತ್ತವರು ಒತ್ತಡ ಹಾಕಿ ಅವರನ್ನು ನಮಗೆ ಬೇಕಿದ್ದ ಹಾಗೆ ತಯಾರು ಮಾಡಬೇಕು, ನಮ್ಮ ಒಂದು ಉತ್ಪನ್ನವಾಗಿ ಅವರು ಬರಬೇಕು ಎನ್ನುವ ರೀತಿಯಲ್ಲಿ ನಾವು ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ. ಅದನ್ನು ಹೊರತುಪಡಿಸಿ ಈಗ ಶಾಲೆಯ ಶಿಕ್ಷಣ ಮತ್ತು ಬದುಕಿನ ಶಿಕ್ಷಣ ಅಂತ ನೀವು ಒಂದು ಆರಂಭದಲ್ಲಿ ಹೇಳಿದ್ರಿ. ಈ ಶಾಲೆಯ ಶಿಕ್ಷಣಕ್ಕಿಂತಲೂ ಬದುಕಿನ ಶಿಕ್ಷಣಕ್ಕೆ ಹೇಗೆ ಮಕ್ಕಳನ್ನು ನಾವು ಒಡ್ಡಿಕೊಳ್ಬಹುದು? ನೋಡಿ, ಶಾಲೆಯಲ್ಲಿ ಸಿಗುವಂಥ ಶಿಕ್ಷಣ ಏನಿದ್ರೂ ಅಂಕ ಆಧಾರಿತ ಶಿಕ್ಷಣ. ಮಕ್ಕಳಿನ ಅದೊಂಥರ ಫ್ಯಾಕ್ಟ್ರಿ ಥರ ಆಗಿದೆ. ಅವನ ನಾಳೆ ಇವತ್ತು ರ್ಯಾಂಕ್ ಪಡೆದ ಎಲ್ಲ ವಿದ್ಯಾರ್ಥಿಗಳು ನಾಳೆ ಜೀವನದಲ್ಲಿ ಸಕ್ಸೀಡ್ ಆಗಬೇಕಂತ ಇಲ್ಲ. ನಾಳೆ ಅವನು ಕಠಿಣ ಪರಿಸ್ಥಿತಿಗಳಲ್ಲಿ ಜೀವನದಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಅವನಿಗೆ ಅದನ್ನು ಸಹ ನಾವು ಹೇಳಿಕೊಡ್ಬೇಕಾಗತ್ತೆ. ನಾಳೆ ಎಕ್ಸಾಮ್ನಲ್ಲಿ ಫೇಲ್ ಆದರೂ ಸಹ ನಾಳೆ ಬದುಕಿನಲ್ಲಿ ಅವನು ಪಾಸ್ ಆಗೋ ಸಾಧ್ಯ, ಅವನು ಒಳ್ಳೆ ಉದ್ಯಮಿ ಆಗ್ಬೋದು ಅಥವಾ ಒಂದು ಒಳ್ಳೆ ಸ್ಕಿಲ್ಡ್ ಪರ್ಸನ್ ಆಗ್ಬೋದು, ಸಮಾಜದಿಂದ ಅವನಿಗೊಂದು ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಬರ್ಬೋದು. ಅದನ್ನು ಹೇಳಿಕೊಡುವಂಥ ಒಂದು ಕೆಲಸ ಆಗಬೇಕು. ಆ ಕಾಮನ್ ಸೆನ್ಸನ್ನು ಡೆವಲಪ್ ಮಾಡುವಂಥ ಕೆಲಸ ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಬೇಕು. ನಾನೊಂದು ಸಣ್ಣ ಕತೆ ಹೇಳ್ತೇನೆ, ಒಂದು 5 ನಿಮಿಷ 2-3 ನಿಮಿಷ ಆಗ್ತದೆ. ಯಾಕೆಂದರೆ ಒಬ್ಬರು ರಂಗಣ್ಣ ಅಂತ ಇದ್ದ ಒಬ್ಬ ಹಳ್ಳಿಯಲ್ಲಿ, ಇದು ಬದುಕಿನ ಶಿಕ್ಷಣದಕ್ಕೆ ಪೂರಕವಾಗಿರುವ ಕಾರಣ ನಾನು ಹೇಳುವಂಥದ್ದು. ಒಬ್ಬ ರಂಗಣ್ಣ, ಒಂದು ಶಾಲೆ, ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇರ್ತದೆ. ಅವನಿಗೆ ರಂಗಣ್ಣನ ಕೆಲಸ ಶಾಲೆಯಲ್ಲಿ ಗಂಟೆ ಬಡಿಯುವಂಥದ್ದು. ಸೊ ಎಲ್ಲರೂ ಅವನನ್ನು ಪ್ರೀತಿಯಿಂದ ಗಂಟೆ ರಂಗಣ್ಣ ಅಂತ ಕರಿತಾ ಇದ್ದರು. ಅಷ್ಟು ಪ್ರೀತಿಯಿಂದ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಗಂಟೆ ಬಡಿತಾ ಇದ್ದ ದೇವಸ್ಥಾನದಲ್ಲಿ. ಸೊ ಕ್ರಮೇಣ ಊರು ಬೆಳೆಯಿತು, ಗ್ಲೋಬಲೈಸೇಷನ್ ಆಯಿತು, ದೊಡ್ಡದಾಯಿತು, ದೇವಸ್ಥಾನ ಇಂಪ್ರೂವ್ಮೆಂಟ್ ಆಯಿತು. ದೇವಸ್ಥಾನದಲ್ಲಿ ಗಂಟೆ ಬಡಿಯೋ ರಂಗಣ್ಣ, ಜನ ಜಾಸ್ತಿ ಬರಲಿಕ್ಕೆ ಶುರು ಮಾಡಿದರು, ದೊಡ್ಡ ದೇವಸ್ಥಾನ ಆಯಿತು, ಆದಾಯ ಜಾಸ್ತಿ ಆಯಿತು. ಆಮೇಲೆ ಫಾರಿನರ್ಸ್ ಎಲ್ಲ ದೇವಸ್ಥಾನಕ್ಕೆ ಬರಲಿಕ್ಕೆ ಶುರುವಾದರು. ನಾನು ಶಾರ್ಟ್ ಮಾಡ್ತಾ ಇದ್ದೇನೆ ಕತೆನ. ಆವಾಗ ಏನಾಯಿತು, ಶಾಲೆ ಇದು ದೇವಸ್ಥಾನದ ಆಡಳಿತ ಮಂಡಳಿ ಏನು ಮಾಡಿತ್ತು, ಫಾರಿನರ್ಸ್ ಎಲ್ಲ ಬರುವಾಗ ಇಂಗ್ಲೀಷ್ ಬರಬೇಕು, ಇಂಗ್ಲೀಷ್ ಬರುವಾಗ ಗಂಟೆ ಹೊಡೆಯೋನು, ಅವ್ರನ್ನ ಸ್ಮೈಲ್ ಮಾಡಬೇಕು, ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂತ ಹೇಳಬೇಕು ಅಂತೇಳಿ ರಂಗಣ್ಣನ ಕರೆದು ಹೇಳೋದು, ನೋಡಪ್ಪ ನೀನು ಇಂಗ್ಲೀಷ್ ಕಲಿಬೇಕು, ನಮ್ಮ ಭಕ್ತರಿಗೆ ಇಂಗ್ಲೀಷ್ ಬರುವ ಭಕ್ತರು ಬರ್ತಾ ಇದ್ದಾರೆ, ಇಂಗ್ಲೀಷ್ ಕಲಿಬೇಕು ಅಂತೇಳಿ. ಪಾಪ ರಂಗಣ್ಣ 3ನೇ ಕ್ಲಾಸ್ ಫೇಲ್. ಅವನೇನು ಮಾಡ್ತಾನೆ, ನನಗೆ ಇಂಗ್ಲೀಷ್ ಕಲೀಲಿಕ್ಕೆ ಆಗಲ್ಲ ಅಂತೇಳಿ. ನೀನು ಇಂಗ್ಲೀಷ್ ಕಲೀಲಿಲ್ಲ ಅಂದರೆ ನಮಗೆ ಕೆಲಸ ಹೋಗ್ತದೆ ಅಂತೇಳಿ. ಸೊ ಏನು ಮಾಡೋದು, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅವರಿಗೆ ಇವನು ಕಲ್ತಿಲ್ಲ, ಮಕ್ಕಳನ್ನು ಶಾಲೆಗೆ ಕಲಿಸ್ತಾ ಇಲ್ಲ. ಈಗ ಇಂಗ್ಲೀಷ್ ಕಲಿಬೇಕಾಗೋದಿಲ್ಲ, ಆಯಿತು ಕೆಲಸ ತೆಗೀರಿ ಅಂತ ಬೇರೆ ಇಂಗ್ಲೀಷ್ ಗೊತ್ತಿರೋರನ್ನ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂತ ಹೇಳೋನನ್ನು, ಇದು ಶಾಲೆ ಶಿಕ್ಷಣ ಕಲಿತಾ ಅಂತ ಒಬ್ಬನನ್ನು ಇಲ್ಲಿಗೆ ಗಂಟೆ ಬಾಳಿಸ್ಲಿಕ್ಕೆ ಬಿಟ್ಟರು. ಇವನು ಒಂದು ವಾರ ನೋಡ್ದ, ಹಸುವಿನಿಂದ ಹೊಟ್ಟೆ ತಾಳ ಆಗ್ತಾ ಇದೆ, ದೇವಸ್ಥಾನಕ್ಕೆ ಬರುವ ಜನರು ತುಂಬ ಜನ ಬರುವವರು. ನೋಡಿದಾಗ ಬಂದವರೆಲ್ಲ ದೇವಸ್ಥಾನದ ಸುತ್ತ ಟೀ ಕುಡಿಬೇಕು, ತಿಂಡಿ ತಿನ್ನಬೇಕು ಅಂತ ಒಡ್ಡಾಡ್ತಾ ಇದ್ರು. ಎಲ್ಲಿ ಹೋಟೆಲ್ಗಳಿರಲಿಲ್ಲ. ಇವನು ತಲೆ ಓಡಿಸಿದ ಗಂಟೆ ರಂಗಣ್ಣ, ಒಂದು ಸಣ್ಣ ಚಾದ ಅಂಗಡಿ ಹಾಕಿದ, ತಿಂಡಿ ಅಂಗಡಿ ಹಾಕಿದ. ಅವನಿಗೆ ಒಳ್ಳೆ ಬಿಸ್ನೆಸ್ ಆಯಿತು, ಊರು ಬೆಳೆಯಿತು, ಜನರು ಜಾಸ್ತಿ ಬಂದರು. ಸಣ್ಣ ಹೋಟ್ಲು ದೊಡ್ಡ ಹೋಟ್ಲಾಯಿತು, ದೊಡ್ಡ ಹೋಟ್ಲಾಗಿ 5 ಸ್ಟಾರ್ ಹೋಟೆಲ್ ಆಯಿತು. ಯಾಕೆಂದರೆ ಒಳ್ಳೆ ಬಿಸ್ನೆಸ್ ಆಯಿತು. ಅವನಿಗೆ ಬಂದವರೆಲ್ಲ ಹೋಟೆಲಿಗೆ ಹೋಗಬೇಕಲ್ಲ, ತಿಂಡಿ ತಿನ್ನಬೇಕಲ್ಲ. ಅವನು ಬದುಕಿನ ಶಿಕ್ಷಣವನ್ನು ಕಲಿತಂಥ ಮನುಷ್ಯ ಯಾರು, ಗಂಟೆ ರಂಗಣ್ಣ. ಅವನಿಗೆ ಹೋಟೆಲ್ ಉದ್ಯಮ ನಡೆಸಲಿಕ್ಕೆ ಅವನಿಗೆ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿದ. ಆಮೇಲೆ ಮಗನನ್ನು ಕಲಿಸಿದ. ಮಗ ದೊಡ್ಡ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗಿ ದೊಡ್ಡ MBA ಮಾಡಿ ಬಂದ. ಮತ್ತು ದೊಡ್ಡ ದೇವಸ್ಥಾನಕ್ಕಿಂತ ದೊಡ್ಡ 5 ಸ್ಟಾರ್ ಹೋಟ್ಲನ್ನೇ ಕಟ್ಟಿದ. ಇದೆಲ್ಲ ನಡೆದು ಹಳ್ಳಿ ಬೆಳೆಯಿತು, ನಗರ ಆಯಿತು. ಇದು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ, ಕೊನೆಗೆ ಒಂದು BBC ಅವರು ಇಂಟರ್ವ್ಯೂಗೆ ಬಂದರು ಗಂಟೆ ರಂಗಣ್ಣನ ಹತ್ರ. ನಿಮ್ಮ ಸಕ್ಸಸ್ಸಿನ ಸೂತ್ರ ಏನು ಅಂತೇಳಿ. ಹಾಗೆ ನಮ್ಮ ಗಂಟೆ ರಂಗಣ್ಣ ಹೇಳ್ದ, ನನಗೆ ನನ್ನ ನಿಜವಾದ ಮಾತು ಹೇಳಬೇಕಾದ್ರೆ ನನ್ನ ಸಕ್ಸಸ್ಸಿನ ಸೂತ್ರ ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂತೇಳಿ. ಯಾವತ್ತು ನಾನು ಇಂಗ್ಲೀಷ್ ಕಲಿತು ಗಂಟೆ ಬಾರಿಸ್ತಾ ಇದ್ದರೆ ಇವತ್ತವರೆಗೂ ನಾನು ಗಂಟೆ ಬಾರಿಸ್ತಾ ಇದ್ದೆ.
ಇದು ಈ ರೀತಿಯ ಜೀವನ ಶಿಕ್ಷಣ ನಮ್ಮಲ್ಲಿ ಆಗಬೇಕು. ನಾವು ಶಾಲೆಯಲ್ಲಿ ಇಂಗ್ಲೀಷ್ ಕಲಿಸ್ತೇವೆ, ಶಿಸ್ತನ್ನು ಕಲಿಸ್ತೇವೆ, ಸಂಸ್ಕಾರ ಕಲಿಸೋದು ಸೆಕೆಂಡ್ರಿ, ಮತ್ತು ಡಿಗ್ರಿಗಳು ಬರ್ತದೆ, 7-8 ಡಿಗ್ರಿಗಳು ಬರ್ತದೆ, 99-100 ಮಾರ್ಕುಗಳು ಬರ್ತದೆ. ಆದರೆ ಬದುಕಿನ ಶಿಕ್ಷಣವನ್ನು ಕೊಡುವಲ್ಲಿ ನಾವು ಸೋತಿದ್ದೇವೆ. ಇಂತಹ ಬದುಕಿನ ಶಿಕ್ಷಣವನ್ನು ಕೊಟ್ಟರೆ ನಮ್ಮಲ್ಲಿ ಗಂಟೆ ರಂಗಣ್ಣನಂಥವರು 100 ಜನ ಇದ್ದಾರೆ. ಅಂಥವ್ರು ಬಂದರೆ ಬಹುಶಃ ಈ ಶಿಕ್ಷಣ ನೀಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಹಾಗೆ ಆದರೆ ಒಂದು ಖಂಡಿತವಾಗಿ ದೇಶ ಬೆಳೀತದೆ, ನಾಡು ಬೆಳೀತದೆ, ಗ್ರಾಮ ಬೆಳೀತದೆ, ದೇಶ ಉದ್ಧಾರ ಆಗ್ತದೆ. ಅದು ಆಗಲಿ, ಅದನ್ನು ನಮ್ಮ ಹೆತ್ತವರು ಆಲೋಚನೆ ಮಾಡಬೇಕು. ನಮ್ಮ ಮಕ್ಕಳು ಯಾವುದೋ ಒಂದು 100ರಲ್ಲಿ ಎಲ್ಲ ಮಕ್ಕಳು 100ಕ್ಕೆ 100 ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅವನು 50 ಮಾರ್ಕ್ ತಗೊಂಡ್ರೆ ಅವನಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ನಾವು ಗುರುತಿಸಬೇಕು. ಹೆತ್ತವರು ಮಾಡಬೇಕು, ಶಿಕ್ಷಕರು ಮಾಡಬೇಕು, ಅದನ್ನು ನೀರೆರೆದು ನಾವು ಪೋಷಿಸಬೇಕು. ಒಂದು ಒಳ್ಳೆಯ ಪ್ರಜೆಯನ್ನು ನಾವು, ಸಂಸ್ಕಾರವಂತ ಪ್ರಜೆಯನ್ನು ನಾವು ದೇಶಕ್ಕೆ ಕೊಟ್ಟರೆ ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಯಾವುದೂ ಇಲ್ಲ. ಅದು ಆಗಲಿ. ಹುಟ್ಟಿದ ಎಲ್ಲ ಮಕ್ಕಳು ವೈದ್ಯರಾಗಬಾರ್ದು, ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಹುಟ್ಟಿದ ಎಲ್ಲ ಮಕ್ಕಳು ಇಂಜಿನಿಯರ್ ಆಗಲೇಬೇಕು ಅಂತಿಲ್ಲ, ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಒಂದು ಸಂಸ್ಕಾರವಂತ ಪ್ರಜೆ ಆಗಲಿಕ್ಕೆ ನಾವೆಲ್ಲ ಸೇರಿ ಒಂದು ಸುಂದರ, ಆರೋಗ್ಯವಂತ, ಸದೃಢ ಸಮಾಜವನ್ನು ಕಟ್ಟೋಣ. ಅದರಿಂದ ಒಂದು ಸುಂದರವಾದಂಥ, ಒಂದು ಪರಿಪೂರ್ಣವಾದಂಥ ದೇಶ ಕಟ್ಟೋಣ ಅಂತ ಹೇಳೋಕ್ಕೆ ನಾನು ನಮ್ಮ ವೀಕ್ಷಕರಿಗೆ ಇಷ್ಟಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭೆಗಳು ಇದ್ದೇ ಇರ್ತವೆ. ಮಕ್ಕಳು ಕಡಿಮೆ ಅಂಕ ಗಳಿಸಿದ ತಕ್ಷಣ ಅವರಲ್ಲಿ ಪ್ರತಿಭೆ ಇಲ್ಲ ಅಂತ ಅರ್ಥವೇ ಅಲ್ಲ. ಅವರಲ್ಲಿ ಬೇರೆ ರೀತಿಯ ಪ್ರತಿಭೆ ಇರಬಹುದು. ಒಳ್ಳೆಯ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ಮೀರಿ ಬೆಳೆಯುವಂತಹ ಸಾಮರ್ಥ್ಯ ಆ ಕಡಿಮೆ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಲ್ಲಿ ಇರಬಹುದು. ಅಂತಹ ಪ್ರತಿಭೆಗಳನ್ನು ಗುರುತಿಸುವ, ಅದನ್ನು ಪೋಷಿಸುವ ಕೆಲಸ ಆಗಬೇಕು. ಜೊತೆಗೆ ಕೇವಲ ಅಂಕ ಗಳಿಸುವುದೇ ಬದುಕಿನ ಒಂದು ದೊಡ್ಡ ಸಾಧನೆ ಅಲ್ಲ. ಅವರಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಆ ಸಂಸ್ಕಾರದ ಮೂಲಕವಾಗಿ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಕೂಡ ಬೆಳೆಸುವಂತಹ ಒಂದು ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡಬೇಕು. ಮಕ್ಕಳಿಗೆ SSLC PUC ನಂತರ ಅದು ಖಂಡಿತವಾಗಿ ಅವರು ಒಳ್ಳೆಯ ಅಂಕ ಗಳಿಸಿ ಒಳ್ಳೆಯ ಸಾಧನೆ ಮಾಡುವಂತಹದ್ದಿದ್ದರೆ ಮಾಡಬೇಕು. ಅದರ ಜೊತೆಗೆ ಬೇರೆ ರೀತಿಯ ಅವಕಾಶಗಳು ಕೂಡ ಬದುಕಿನಲ್ಲಿ ಇವೆ ಅಂತ ಹೇಳಿಕೊಡ್ತಾ ಈ ಒಂದು ಮಾಹಿತಿ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆಯ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು.